ಉಡುಪಿ ಜಿಲ್ಲೆಯಾದ್ಯಂತ ಮಹಾಶಿವರಾತ್ರಿಯನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಗ್ತಾ ಇದೆ. ಕರಾವಳಿಯಲ್ಲಿ ಮಹಾಶಿವರಾತ್ರಿಗೆ ತನ್ನದಾದ ಸಾಂಪ್ರದಾಯಿಕ ವೈಶಿಷ್ಟ್ಯತೆ ಇದೆ. ಭಕ್ತರು ಮಹಾಶಿವರಾತ್ರಿಯಂದು ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಉಡುಪಿಯ ಪ್ರಸಿದ್ಧ ದೇವಾಲಯ ಅನಂತೇಶ್ವರದಲ್ಲಿ ಭಕ್ತರ ದಂಡು ಕಾಣಿಸಿತು. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಗಳು ನಡೆದವು. ಮುಂಜಾನೆಯಿಂದ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಉಡುಪಿಯ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿಯೂ ಮಹಾಶಿವರಾತ್ರಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ದೇವಾಲಯವನ್ನು ಹೂಗಳಿಂದ ಅಲಂಕರಿಸಲಾಗಿತ್ತು. ಮಹಾಶಿವರಾತ್ರಿಯನ್ನು ಉಡುಪಿಯಾದ್ಯಂತ ಸಂಭ್ರಮದಿಂದ ಆಚರಿಸಿಕೊಳ್ಳುತ್ತಿದೆ. ಇತ್ತ ಕಲಾವಿದ ಹರೀಶ್ ಸಾಗ್ ಅವರು ಮಲ್ಪೆ ಕಡಲ ಕಿನಾರೆಯಲ್ಲಿ ಮರಳ ಕಲಾಕೃತಿ ರಚಿಸಿ ಗಮನ ಸೆಳೆದಿದ್ದಾರೆ. ಹರಹರ ಮಹಾದೇವ ಎಂಬ ಶೀರ್ಷಿಕೆ ಅಡಿಯಲ್ಲಿ ಮರಳ ಕೃತಿಯನ್ನು ರಚಿಸಲಾಗಿದ್ದು 4.5 ಅಡಿ ಎತ್ತರ ಹಾಗೂ 12 ಅಡಿ ಅಗಲವಿದೆ. ಮಣಿಪಾಲದ ತ್ರಿವರ್ಣ ಆರ್ಟ್ ಗ್ಯಾಲರಿಯನ್ನು ನಡೆಸಿಕೊಂಡು ಬರುತ್ತಿರುವ ಕಲಾವಿದ ಹರೀಶ್ ಸಾಗ್ ಅವರು ಸಹ ಕಲಾವಿದರಾದ GS ಕೆ ಭಟ್, ಅನುಷಾಚಾರ್ಯ, ವಿದ್ಯಾರಾಣಿ, ಯಶಾ ಸಂದೇಶ್ ನಾಯಕ್ ಅವರ ಸಹಕಾರದಲ್ಲಿ ಈ ಮರಳ ಕಲಾಕೃತಿಯನ್ನು ಮಾಡಿದ್ದಾರೆ. ಈಗಾಗಲೇ ಹಲವಾರು ಕಲಾಕೃತಿಗಳನ್ನು ರಚಿಸಿ ಸೈ ಎನಿಸಿಕೊಂಡಿರುವ ಕಲಾವಿದ ಹರೀಶ್ ಸಾಗ್ ಅವರು ಮಹಾಶಿವರಾತ್ರಿ ಕಲಾಕೃತಿ ಪ್ರವಾಸಿಗರ ಕಣ್ಮನ ಸೆಳೆದಿದೆ. ಬಾರಕೂರು ಪಂಚಲಿಂಗೇಶ್ವರ ಬ್ರಹ್ಮಾವರ ಮಹಾಲಿಂಗೇಶ್ವರ ದೇವಸ್ಥಾನ, ಕಚ್ಚೂರು ನಾಗೇಶ್ವರ ದೇವಸ್ಥಾನ, ಕೂರಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಆಚರಣೆಯನ್ನ ಶ್ರದ್ಧಾ ಭಕ್ತಿಗಳಿಂದ ನಡೆಸಲಾಗಿದೆ. ಭಜನೆ, ಪಾರಾಯಣ, ಸಿಯಾಳಾಭಿಷೇಕ ಭಕ್ತರಿಂದ ನಡೆಯುತ್ತಾ ಇದೆ. ಕಳೆದ 3 ವರ್ಷದಿಂದ ದೇವಸ್ಥಾನದಲ್ಲಿ ಸಾಮೂಹಿಕ ಪೂಜೆ ಮತ್ತು ಭಕ್ತರು ನಿರಾಳವಾಗಿ ಹೋಗುವಂತಿಲ್ಲದ ಕಾರಣ ಇದೀಗ ಕೊರೋನಾ ಸೋಂಕು ಕಡಿಮೆ ಆದ ಹಿನ್ನೆಲೆಯಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲಿ ಭಕ್ತರ ದಟ್ಟಣೆ ಕಂಡುಬಂದಿದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಮಹಾಶಿವರಾತ್ರಿ ಹಬ್ಬದಂದು ಬಾಳೆಹೊನ್ನೂರಿನಲ್ಲಿ ಮಾರ್ಕಾಂಡೇಶ್ವರ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಯಿತು. ಭಕ್ತರು ಭಕ್ತಿಯಿಂದ ಎಳ್ಳು ದೀಪ ಹಚ್ಚಿ ಶಿವನಿಗೆ ಹರಕೆ ಸಲ್ಲಿಸಿ ಶಿವನ ಕೃಪೆಗೆ ಪಾತ್ರರಾದರು. ಶಿವನಾರಾಧನೆ ವಿಶೇಷ ಪ್ರತಿ ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಮಾಸ ಶಿವರಾತ್ರಿ ಅಂತ ಮಾಡ್ತಾರೆ. ಇದೊಂದು ವಾರ್ಷಿಕ ಶಿವರಾತ್ರಿ, ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ. ಅವತ್ತು ಶಿವರಾತ್ರಿ ಮಹೋತ್ಸವ ಕಾಲದಲ್ಲಿ ಪ್ರತಿ ವರ್ಷವೂ ಕೂಡ ಶಿವರಾತ್ರಿ ದಿವಸ ಅನಂತೇಶ್ವರದಲ್ಲಿ ಹಿರಿಯರ ಹಾಗೆ ಕಿರಿಯರ ವಿಭಾಗದ ಕಲಾ ತರಗತಿಗಳಲ್ಲಿ ನಮ್ಮ ಹಿರಿಯರ ವಿಭಾಗದ ಹವ್ಯಾಸಿ ಕಲಾವಿದರು ಈ ಮರುಶಿಲ್ಪ ರಚನೆಗೆ ತರಬೇತಿಯ ನಿಟ್ಟಿನಲ್ಲಿ ಒಂದು ಕಲಾಕೃತಿಯನ್ನು ರಚಿಸಿರುತ್ತಾರೆ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷ ಆರಂಭಿಸಿರತಕ್ಕಂಥ ಈ ಕಲಾಕೃತಿಯು ಮಹಾಶಿವರಾತ್ರಿ ಪ್ರಯುಕ್ತ ನಾವು ಈ ಕಲಾಕೃತಿ ರಚನೆಗೆ ತೊಡಗಿದ್ದೇವೆ. ಇಲ್ಲಿ 4 ಅಡಿ ಎತ್ತರಗೊಳ್ಳುವಂಥ ಈ ಶಿಲ್ಪ 12 ಅಡಿ ಅಗಲ ವಿಸ್ತೀರ್ಣ ಹೊಂದಿದೆ. ಕೊಂಡ